ಬೊಳ್ಳುವಾರಿನಲ್ಲಿರುವ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಸ್ಥಳದಲ್ಲಿ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಆಶ್ಲೇಷ ಬಲಿ ಅರ್ಧ ಏಕಾಹ ಭಜನೆ ಜನಜಾಗೃತಿ ಸಭೆಯು ವೈಭವದಿಂದ ನಡೆಯಿತು. ಸಂಜೆ ಜನಜಾಗೃತಿ ಕಾರ್ಯಕ್ರಮದ ಆರಂಭದಲ್ಲಿ ದೇವಳಕ್ಕೆ ಸಂಬಂಧಿಸಿದ ಜಾಗಕ್ಕೆ ನೂತನವಾಗಿ ಸುಬ್ರಹ್ಮಣ್ಯ ನಗರ ನಾಮಫಲಕವನ್ನು ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರು ಅನಾವರಣಗೊಳಿಸಿ ಆಶೀರ್ವಚನ ನೀಡಿದರು. ಭಾರತ ದೇಶದ ಮನ್ನಡ ಭಾರತೀಯತೆ ಪನ್ಪುನ ಒಂದು ಪಾವಿತ್ರ್ಯವಾಯಿನ ಹಿಂದೂ ಧರ್ಮದ ಸಾಕ್ಷಾತ್ಕಾರ ಇನ್ಯಾವೊಂದುಂಡು ಐಕ್ ತಗ್ಗದು ಭಗ್ಗದು ನಡಪುಲೆ ಏರ್ಲ ಪಿದಾಯ ಪಾಡ್ರೆ ತಯಾರಿಜ್ಜೆ ನಮ ಅಂಡ ಒಂಜಿ ದೇವರನ ಆಸ್ತಿ ಇತ್ಯದ ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರು ಮೋಹನ್ ರಾಮ್ ಸುಳ್ಳಿ ಪುಣ್ಯಗೂ ಸುಳ್ಳತ್ತವು ಮೋಹನ್ ರಾಮ್ ಸುಳ್ಳಿ ಆರೈನ್ ಸತ್ಯವಂತೇರು ಈ ಹಿಂದೂ ಜಾಗರಣ ವೇದಿಕೆದ ಪಿರೌಡು ವ್ಯವಸ್ಥಾಪನಾ ಸಮಿತಿ ಕುಕ್ಕೆ ಸುಬ್ರಹ್ಮಣ್ಯದ ವ್ಯವಸ್ಥಾಪನಾ ಸಮಿತಿ ಗಟ್ಟಿ ಉಂಟು ತೋಜುಂಡು ಅಕಲು ಗಟ್ಟಿ ಉಂತಿನೇರ್ದವರ ಈ ಕೆಲಸ ಸಾಕ್ಷಾತ್ಕಾರ ಅಂಡ್ ಅಪನಗ ವ್ಯವಸ್ಥಾಪನಾ ಸಮಿತಿಗೆ ತಾಕತ್ತುಂಡು ತುಲೆ ಈ ಕೆಲಸನೇ ಪೂರ ದೇವಸ್ಥಾನದ ಸಮಿತಿ ಇಲ್ಲ ಮಲ್ಪೋಡು ಈ ವ್ಯವಸ್ಥೆ ನನದ ದೇವಸ್ಥಾನ ಅಲ್ಲ ಅರ್ಥ ಮಲ್ಪೋಡು ಹಿಂದೂ ಸಮಾಜ ಜಾಗೃತಿ ಯಾವೊಂದುಂಡು ಹಿಂದೂ ಸಂಘಟನೆಲು ಹಿಂದೂ ಧರ್ಮದ ನಂಬಿಕೆ ಹಿಂದೂ ಧರ್ಮದ ವಿಶ್ವಾಸ ಹಿಂದೂ ಧರ್ಮದ ಶ್ರದ್ಧೆಯನ್ನು ಒರಿಪಾಯರೆ ಹಿಂದೂ ಜಾಗರಣ ವೇದಿಕೆ ನಿರಂತರ ಹೋರಾಟ ಮಂಟೊಂದುಂಡು ಈ ಹೋರಾಟದ ಪಿರೌಡು ಇಡೀ ಹಿಂದೂ ಸಮಾಜದ ತಾಕತ್ತು ಇಡೀ ಹಿಂದೂ ಸಮಾಜದ ಶಕ್ತಿ ನೆತ್ತ ಉಳೈಡ ಅಡಕವಾದುಂಡು ಪನ್ಪುನೇನು ಮಾತೆರ್ಲ ಅರಿವು ಮನ್ಪುನ ಒಂಜಿ ಕಾಲಘಟ್ಟ ಉಂದು ಒಂಜಿ ಸುವರ್ಣಾಕ್ಷರದ ಬರೆದಿವಡಾಯಿನ ಒಂಜಿ ಹೋರಾಟ ಉಂದು ಈ ಹೋರಾಟ ಇತ್ತಿಗಾನಗನಿ ಜಯಾತನ್ ನ್ಯಾಯಾಲಯಲ ಸರಿಯಾಯಿನ ರೀತಿಡ್ ಈ ಹೋರಾಟಕ್ಕೆ ನ್ಯಾಯ ತೀರ್ಪು ಕೊರ್ತುಂಡು ನಮಕ್ ಮಾತ ಗೊತ್ತುಂಡು ಅಯೋಧ್ಯದ ರಾಮ ಮಂದಿರದ ಹೋರಾಟ ಏತು ವರ್ಷದ ಇನಿಕೋಡದ ಹೋರಾಟನ ಅಯೋಧ್ಯದ ರಾಮ ಮಂದಿರಗೆ ರೆಕಾರ್ಡ್ ದಾಖಲಾಯಿನ ಏತು ಇನಿಕೋಡೆಡು ಐನ ಎಂಚ ನಮ್ಮ ಗೆಸ್ಮನ್ ಬೇರೆ ಸಾಧ್ಯ ಆತ ರೆಕಾರ್ಡ್ ಅಟ್ಟಿ ಉಂಡು. ಬ್ರಹ್ಮಶ್ರೀ ವೇದಮೂರ್ತಿ ಕುಂಟಾರು ರವೀಶ್ ತಂತ್ರಿಯವರು ದಿಕ್ಸೂಚಿ ಭಾಷಣ ಮಾಡಿದರು. ಆತ್ಮೀಯ ಮೋಹನ್ ರಾಮ್ ಸುಳ್ಳಿಯವರು ಅವರ ಪಾರಂಪರಿಕವಾಗಿ ಒಂದು ವಿಶೇಷ ಸ್ಥಾನಮಾನವನ್ನು ಹೊಂದಿರುವಂಥ ಕೌಟುಂಬಿಕವಾಗಿ ಅನೇಕ ಧರ್ಮಕ್ಷೇತ್ರಗಳ ಆಧಿಪತ್ಯವನ್ನು ಹೊಂದಿರುವಂಥ ಕೌಟುಂಬಿಕವಾಗಿ ತಮ್ಮದೇ ಆಗಿರುವಂಥ ಆ ಆರಾಧ್ಯ ಮೂರ್ತಿಗಳ ಆ ವಿಚಾರದಲ್ಲಿ ಕೂಡ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂಥ ವ್ಯಕ್ತಿ. ಹಾಗಿರುವ ಕಾರಣ ಸುಬ್ರಹ್ಮಣ್ಯದ ಆ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗುವಂಥ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಮಹತ್ತರವಾಗಿರುವಂಥ ಬದಲಾವಣೆಗಳಾಗಬೇಕು. ಜೊತೆಯಲ್ಲಿ ಈ ದೇವರಿಗೆ ಬೇಕಾದಷ್ಟು ಸಂಪತ್ತಿದೆ, ಆ ಸಂಪತ್ತಿನ ಸದ್ವಿನಿಯೋಗ ಆಗಬೇಕೆಂಬ ಆ ಚಿಂತನೆಯೊಂದಿಗೆ ಮುಂದಡಿ ಇಟ್ಟರು. ಅದಕ್ಕೆ ಬೆಂಬಲವಾಗಿ ಹಿಂದೂ ಜಾಗರಣ ವೇದಿಕೆಯು ಕೂಡ ನಿಂತಿತು. ಆ ಪ್ರಯತ್ನದಿಂದ ಇವತ್ತು ನಾವು ಗುಜರಿ ತುಂಬಿರುವಂಥ ಜಾಗದಲ್ಲಿ ಭವಿಷ್ಯತ್ತಿನಲ್ಲಿ ಹಿಂದೂ ಸಮಾಜಕ್ಕೆ ಉಪಯುಕ್ತವಾಗುವಂಥ ಒಂದು ಮಂದಿರವನ್ನು ನಿರ್ಮಾಣ ಮಾಡುವಂಥ ತೀರ್ಮಾನವನ್ನು ಮಾಡಿ ಆಯಿತು, ಆ ಸಂಕಲ್ಪವನ್ನು ಮಾಡಿ ಆಯಿತು. ಅದಕ್ಕೆ ಆ ದೇವರ ಅನುಗ್ರಹ ಇದೆ, ಈ ಸಮಾಜದ ಬೆಂಬಲ ಇದೆ ಎಂಬುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಕೆಲವು ಮಂದಿ ಸೇರಿ ತೊಡಗಿಸಿಕೊಂಡಂಥ ಈ ಹೋರಾಟಕ್ಕೆ ಇವತ್ತು ಇಡೀ ಹಿಂದೂ ಸಮಾಜ ಕೈ ಜೋಡಿಸುವಂಥ ವಾತಾವರಣ ನಿರ್ಮಾಣ ಆಗಿರುವ ಕಾರಣವೇ ಈ ವೇದಿಕೆಯ ಮುಂಭಾಗದಲ್ಲಿ ಇಷ್ಟು ಹಿಂದೂ ಬಾಂಧವರು ಬಂದು ಸೇರ್ಲಿಕ್ಕಿರುವಂಥ ಅವಕಾಶ ಒದಗಿ ಬಂದಿದೆ. ಈ ಸಮಯವನ್ನು ಸದುಪಯೋಗಪಡಿಸಿಕೊಂಡು ನಾವು ಯಾರದ್ದೋ ಮೇಲೆ ಯುದ್ಧವನ್ನು ಮಾಡಲಿಕ್ಕೋಸ್ಕರವಾಗಿ ಹೋಗ್ತಾ ಇಲ್ಲ, ನಮ್ಮನ್ನು ರಕ್ಷಿಸಿಕೊಳ್ಳಿಕ್ಕೋಸ್ಕರವಾಗಿ, ನಮ್ಮ ಸ್ವಾಭಿಮಾನವನ್ನು ರಕ್ಷಿಸಿಕೊಳ್ಳಿಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ಹೋರಾಟಕ್ಕೆ ನಾವು ಬದ್ಧರಾಗಿದ್ದೇವೆಂಬ ಸಂದೇಶವನ್ನು ಸಾರುವಂತ ಆ ಪ್ರಾರ್ಥನೆಯನ್ನ ಆ ದೇವರ ಸನ್ನಿಧಿಯಲ್ಲಿ ಮಾಡಿಕೊಳ್ಳೋಣ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಮಾಜಿ ಅಧ್ಯಕ್ಷ ಡಾಕ್ಟರ್ MK ಪ್ರಸಾದ್ ಮಾತನಾಡಿದರು. ದೇಶಕ್ಕೋಸ್ಕರ ಹೋರಾಡ್ತೆ ಅಂತ ಹೇಳುವ ಒಂದು ದೊಡ್ಡ ಸಂಘಟನೆ ಹಿಂದೂ ಜಾಗರಣ ವೇದಿಕೆ. ಭಾರಿ ಸ್ಟ್ರಾಂಗ್, ಎಲ್ಲ ಮೈಂಡ್ ಅವ್ರದ್ದು ಭಾರಿ ಸ್ಟ್ರಾಂಗ್. ಅನ್ಯಾಯದ ವಿರುದ್ಧ ಹೋರಾಡ್ತಾರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಅವರಿಗೆಲ್ಲರೂ ಎಗೇನ್ಸ್ಟ್, ಪಕ್ಷದವರು ಎಗೇನ್ಸ್ಟ್ ಆಗ್ತಾರೆ, ಒಂದೊಂದು ಸರ್ತಿ ಪೊಲೀಸ್ನವರು ಎಗೇನ್ಸ್ಟ್ ಆಗ್ತಾರೆ, ಊರಿನವರು ಎಜೆಸ್ಟ್ ಆಗ್ತಾರೆ, ತಂದೆ ತಾಯಿಗಳು ಎಜೆಸ್ಟ್ ಆಗ್ತಾರೆ. ಆದರೂ ಬಿಡುವುದಿಲ್ಲ. ಜಾಗರಣ ವೇದಿಕೆಯವರು ಭಾರಿ ಒಂದು ದೃಢಚಿತ್ತದಿಂದ ನಮ್ಮ ಕೆಲಸವನ್ನು ಮಾಡಿಯೇ ಸಿದ್ಧ ಅಂತೇಳಿ ಇವತ್ತಿಷ್ಟು ಚಂದ ಮಾಡಿದ್ದಾರೆ. ನೀವು ಕೂಡ ಅದಕ್ಕೆ ಸರಿಯಾಗಿ ಸ್ಪಂದಿಸಿದ್ದೀರಿ, ಸಹಸ್ರ ಸಂಖ್ಯೆಯಲ್ಲಿ ಸೇರಿದ್ದೀರಿ. ನಮಗೀಗ ಈಗ ಒಂದು ಎಕರೆ ಜಾಗಕ್ಕೋಸ್ಕರ ಕುಸ್ತಿ ಮಾಡಬೇಕಾಗಿ ಬಂದಿದೆ.
ಅಂಥ ಒಂದು ಪರಿಸ್ಥಿತಿ ಬಂದಿದೆ ನೋಡಿ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮೋಹನ್ ರಾಮ್ ಸುಳ್ಳಿ ಮಾತನಾಡಿದರು. ದೇವಸ್ಥಾನದಿಂದ ನಾವು ನಡೆಸ್ತಾ ಇದ್ದೇವೆ. ಆದರೆ ಒಂದೇ ಒಂದು ಕೇಸ್ನಲ್ಲಿ ದೇವಸ್ಥಾನಕ್ಕೆ ಅಪಜಯ ಆಗಲಿಲ್ಲ. ಆದರೆ ಕೋರ್ಟು ತೀರ್ಪನ್ನು ನೀಡಿದರೆ ಮಾತ್ರ ಸಾಲದು, ಅದನ್ನು ನಾವು ಕಾರ್ಯಗತ ಮಾಡುವಂಥ ಕೆಲಸವನ್ನು ಆಡಳಿತ ವರ್ಗ ಜೊತೆಗೇ ಅಧಿಕಾರಿ ವರ್ಗ ಮಾಡಬೇಕು. ಅದಕ್ಕಾಗಿ ಅಧಿಕಾರಿ ವರ್ಗ ಮುಂದೆ ಬರಬೇಕು. ಯಾವಾಗ ಅಧಿಕಾರಿ ವರ್ಗ ಮುಂದೆ ಬರಲಿಲ್ವೋ ಆವಾಗ ನಮ್ಮ ಜೊತೆ ಆಡಳಿತ ಸಮಿತಿಯ ಜೊತೆಗೆ ಹಿಂದೂ ಜಾಗರಣ ವೇದಿಕೆ ನಿಂತಿದ್ದರಿಂದಾಗಿ ಈ ಜಾಗವನ್ನು ಸುಬ್ರಹ್ಮಣ್ಯ ದೇವರಿಗೆ ಸಮರ್ಪಿಸಲಿಕ್ಕಾಯಿತು. ಇದಕ್ಕಾಗಿ ನಮ್ಮ ಎಲ್ಲ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಜೊತೆಗೆ ಇದಕ್ಕೆ ತುಂಬ ಮುತುವರ್ಜಿಯಿಂದ ಹಿಂದೂ ಜಾಗರಣ ವೇದಿಕೆಯ ಜೊತೆಗೇ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಪ್ರಸನ್ನ ದರ್ಬೆಯವರು ತುಂಬ ಮುತುವರ್ಜಿಯಿಂದ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದರು. ಇದಕ್ಕೂ ಮುಂಚಿತವಾಗಿ ನಾವು ವ್ಯವಸ್ಥಾಪನಾ ಸಮಿತಿಗೆ ಜವಾಬ್ದಾರಿ ತಗೊಂಡಾಗ ನಮ್ಮ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಪ್ರಸಾದ್ ಭಂಡಾರಿಯವರು ಬಂದು ನನ್ನ ಜೊತೆ ಆಫೀಸ್ನಲ್ಲಿ ಹೇಳಿರುವಂಥದ್ದು, ಅವರ ಒಂದು ಕನಸಿತ್ತು, ದರ್ಬೆಯ ಜಾಗವನ್ನು ಪುನಃ ಸುಬ್ರಹ್ಮಣ್ಯನಿಗೆ ಒಪ್ಪಿಸಬೇಕು ಅಂತ. ಅದನ್ನೇ ಅವರು ನಿಗಲು ಏಪೋ ಎಂಕಲ್ನ ದರ್ಬೆದ ಜಾಗನು ಪುನಃ ದೆತೊನ್ ಪರಂದು ಬಂದು ಕೇಳ್ತಾರೆ. ಆದರೆ ಇವತ್ತು ಪ್ರಸಾದ್ ಭಂಡಾರಿಯವರ ನೇತೃತ್ವದಲ್ಲಿ ಈ ಜಾಗೆ ಎಲ್ಲ ಜಾಗರಣ ವೇದಿಕೆಯ ಸದಸ್ಯರನ್ನು ಜೊತೆಗೂಡಿಸಿ ನಮಗೆ ಒಪ್ಪಿಸುವಂಥ ಕೆಲಸ ಮಾಡಿದ್ದಾರೆ. ಮುಂದೆ ನಮ್ಮ ಹಿರಿಯರ ಜೊತೆ ಕೇಳಿಕೊಂಡು ಅವರೆಲ್ಲ ಸಲಹೆಗಳನ್ನು ಕೇಳಿ ಇಲ್ಲಿ ಒಂದು ಸಮಾಜಕ್ಕೆ ಬೇಕಾಗುವಂಥ ಒಂದು ಕಟ್ಟಡವನ್ನು ನಾವು ನಿರ್ಮಿಸಬೇಕು ಅಂತ ಯೋಚನೆ ಮಾಡಿದ್ದೇವೆ. ರವಿರಾಜ್ ಕಡಬ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ದಿನಾಂಕ 8 ಸೆಪ್ಟೆಂಬರ್ 2014ರಲ್ಲಿ ಸುಪ್ರೀಂ ಕೋರ್ಟ್ ಈ ಆಸ್ತಿಯಲ್ಲಿರುವವರನ್ನು ತೆರವುಗೊಳಿಸಿ ದೇವಸ್ಥಾನಕ್ಕೆ ಆಸ್ತಿಯನ್ನು ಹಸ್ತಾಂತರ ಮಾಡಬೇಕು ಎಂದು ಸಂಬಂಧಪಟ್ಟವರಿಗೆ ಆದೇಶ ಮಾಡಿತ್ತು. ಆದರೆ ಸಂಬಂಧಪಟ್ಟಂಥ ಅಧಿಕಾರಿಗಳು ತೆರವುಗೊಳಿಸುವ ಕಾರ್ಯಕ್ಕೆ ಮುಂದಾಗದೆ ನಿರ್ಲಕ್ಷ್ಯದಿಂದ ಸುಮ್ಮನೆ ಕಾಲ ಕಳೆಯುವುದನ್ನು ಮನಗಂಡಂಥ ಹಿಂದೂ ಜಾಗರಣ ವೇದಿಕೆ 2015ರಿಂದ ಈ ಆಸ್ತಿಯನ್ನು ಹಿಂದೂ ಸಮಾಜದ ದೇವಸ್ಥಾನಕ್ಕೆ ಮರಳಿಸಬೇಕೆಂಬಂಥ ನಿಶ್ಚಯವನ್ನು ಮಾಡಿ ಸಂಬಂಧಪಟ್ಟಂಥ ಆಡಳಿತ ಸಮಿತಿಯವರು ಹಾಗೂ AC ಮತ್ತು DC ಅವರಲ್ಲಿ ಅವರನ್ನು ಸಂಪರ್ಕಿಸಿ ಇದಕ್ಕೆ ಬೇಕಾದ ದಾಖಲೆಯನ್ನು ಸಂಗ್ರಹಿಸಿ ಈಗ ಇರುವ ವ್ಯವಸ್ಥಾಪನಾ ಸಮಿತಿಯ ಅವರ ಸಹಕಾರದಿಂದ ಕಳೆದ ಗುರುವಾರದಿಂದ ಇಲ್ಲಿ ಇದ್ದಂಥ ಚಿತ್ರವನ್ನು ಬದಲು ಮಾಡಬೇಕನ್ನೋಂಥ ದೃಷ್ಟಿ ಇಟ್ಕೊಂಡು ಕಳೆದ ಗುರುವಾರದಿಂದ 9 ದಿನಗಳ ತನಕ ನಿರಂತರ ಹಗಲು ರಾತ್ರಿ ಎನ್ನುವಂಥ ಭೇದವನ್ನು ಬಿಟ್ಟು ಇಲ್ಲಿಯ ಕಾರ್ಯಕರ್ತರು, ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಇಲ್ಲಿ ಒಂದು ಹೋರಾಟವನ್ನು ಮಾಡಿ ಎಲ್ಲವುದಕ್ಕೂ ಕೆಲವು ಅಡ್ಡಿ ಆತಂಕಗಳು ಬರುವ ಸೂಚನೆಗಳು ಕಂಡರೂ ಸಹ ಆ ಅಡ್ಡಿ ಆತಂಕಗಳಿಗೆ ಎದೆ ಕೊಟ್ಟು ಧೈರ್ಯದಿಂದ ನಿಂತ ಕಾರಣದಿಂದ ಯಾವುದೇ ಒಂದು ಅಂಥ ಪ್ರಮೇಯ ಬರದೆ ಈ ಜಾಗವು ಒಂದು ಸುಂದರವಾದಂಥ ಸುಬ್ರಹ್ಮಣ್ಯ ನಗರ ಎನ್ನುವಂಥ ರೀತಿಯಲ್ಲಿ ನಮಗೆ ಕಂಡು ಬರ್ತಾ ಇದೆ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಜಾಗವನ್ನು ಮರಳಿ ಪಡೆಯುವಲ್ಲಿ, ದೇವರಿಗೆ ಸಮರ್ಪಣೆ ಮಾಡುವಲ್ಲಿ ಪ್ರಮುಖ ಮಾರ್ಗದರ್ಶಕರಾಗಿರುವ ಡಾಕ್ಟರ್ MK ಪ್ರಸಾದ್ ಅವರನ್ನು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮೋಹನ್ ರಾಮ್ ಸುಳ್ಳಿ ಹಾಗೂ ಸದಸ್ಯರುಗಳು ಶಾಲು ಹೊದಿಸಿ ಗೌರವಿಸಿದರು. ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಬ್ರಹ್ಮಶ್ರೀ ವೇದಮೂರ್ತಿ ಕುಂಟಾರು ರವೀಶ್ ತಂತ್ರಿಯವರನ್ನು ಫಲ ಪುಷ್ಪ ನೀಡಿ ಗೌರವಿಸಲಾಯಿತು. ತಾಲೂಕು ಸಮಿತಿ ಸದಸ್ಯ ಮನೀಶ್ ದರ್ಬೆ, ಲತೇಶ್ ಕೆಮ್ಮಾಯಿ ಅತಿಥಿಗಳನ್ನು ಗೌರವಿಸಿದರು. ನೀಮಾ ವೈಯಕ್ತಿಕ ಗೀತೆ ಹಾಡಿದರು. ಪ್ರೀತಿ ಕುಡ್ವಾ ಪ್ರಾರ್ಥಿಸಿದರು. ಹಿಂದೂ ಜಾಗರಣ ವೇದಿಕೆ ಪುತ್ತೂರು ತಾಲೂಕು ಸಹ ಸಂಚಾಲಕ ಸ್ವಸ್ತಿಕ್ ಮೇಗಿನಗುತ್ತು ಸ್ವಾಗತಿಸಿದರು. ತಾಲೂಕು ಸಹ ಸಂಚಾಲಕ ಗೀತೇಶ್ ಮಡಪ್ಪಾಡಿ ವಂದಿಸಿದರು. ಹರಡಿ ಪುತ್ತೂರಯ್ಯ ಕಾರ್ಯಕ್ರಮ ನಿರೂಪಿಸಿದರು. ಹಿಂದೂ ಜಾಗರಣ ವೇದಿಕೆ ತಾಲೂಕು ಸಂಚಾಲಕ ದಿನೇಶ್ ಪಂಜಿಗ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದ ಬಳಿಕ ಆಶ್ಲೇಷ ಪೂಜೆ ನಡೆದು ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆಯಿತು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.